ಪಡುಬಿದ್ರೆಯ ಕರಾವಳಿ ಮೊಗವೀರ ಯುವ ಸಂಘಟನೆ ರಿಜಿಸ್ಟರ್ ಉದ್ಘಾಟನಾ ಸಮಾರಂಭ ಹಾಗೂ ಉಡುಪಿ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕಾಟಿಪಟ್ನ ನಡಿಪಟ್ನ ಫ್ರೆಂಡ್ಸ್ ಆಶ್ರಯದಲ್ಲಿ ವಿದ್ಯಾನಿಧಿಗೆ ಸಹಾಯಾರ್ಥವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಪುರುಷರ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಪಡುಬಿದ್ರೆ ಬೀಚ್ ಬಳಿ ನಡೆಯಿತು. ಕಾರ್ಯಕ್ರಮವನ್ನ ಮಲ್ಪೆಯ ಉದ್ಯಮಿ ಸಾಧು ಸಾಲಿಯನ್ ರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನವೀನ್ ಚಂದ್ರ ಶೆಟ್ಟಿ, ಮನೋಹರ್ ಶೆಟ್ಟಿ, ನುಮ್ಮರುಡು. ಬಳಿಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನುಗಾರಿಕಾ ಫೆಡರೇಷನ್ನ ಅಧ್ಯಕ್ಷ ಯಶ್ಪಾಲ್ ಸುವರ್ಣ ಅವರು ಮಾತನಾಡಿ, ಕರಾವಳಿಯ ಮೂಲೆ ಮೂಲೆಗಳಲ್ಲೂ ಕ್ರೀಡಾಪಟುಗಳಿದ್ದಾರೆ. ಅವರ ಪ್ರತಿಭೆ ಅನಾವರಣಗೊಳ್ಳಬೇಕಾದ್ರೆ ಇಂತಹ ಒಂದು ವೇದಿಕೆ ಮುಖ್ಯ. ಹಾಗಾಗಿ ಕ್ರೀಡಾಪಟುಗಳು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಶುಭ ಹಾರೈಸಿದರು. ಆಗಬೇಕೆಂಬ ದೃಷ್ಟಿಯಲ್ಲಿ ಇವತ್ತು ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಎರಡು ಊರಿನ ಎಲ್ಲ ಯುವ ಪೀಳಿಗೆಗಳನ್ನು ಒಗ್ಗೂಡಿಸುವ ಮೂಲಕ ಇವತ್ತು ಮೊಗವೀರ ಯುವ ಸಂಘಟನೆ ಎಂಬ ನಾಮಾಂಕಿತದೊಂದಿಗೆ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಖಂಡಿತವಾಗಿ ಸಂದರ್ಭದಲ್ಲಿ ಮೊಗವೀರ ಯುವ ಸಂಘಟನೆಗೆ ನಾನು ಶುಭವನ್ನು ಹಾರೈಸಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ತಮಗೆಲ್ಲರಿಗೆ ತಿಳಿದಿರುವ ಹಾಗೆ ಇವತ್ತು ನಮ್ಮ ದೇಶ ವಿಶ್ವದಲ್ಲೇ ಈ ಯುವ ಸಂಪತ್ತನ್ನು ಉಳ್ಳುವ ಒಂದು ಶ್ರೀಮಂತ ದೇಶವಾಗಿ ಇವತ್ತು ಬೆಳೆದು ಬಂದಿದೆ. ಏಕೆಂದರೆ ಇವತ್ತು ಯಾವುದೇ ಒಂದು ಊರಿಂದ ಇರ್ಬೋದು, ಗ್ರಾಮ ಇರ್ಬೋದು, ಅಲ್ಲಿ ದೇಶ ಅಭಿವೃದ್ಧಿ ಆಗಬೇಕಿದ್ರೆ ಖಂಡಿತವಾಗಿಯೂ ಆ ಗ್ರಾಮದಲ್ಲಿರುವ ಸಂಘ ಸಂಸ್ಥೆಗಳು ಸಕ್ರಿಯವಾಗಿ ತನ್ನಂತ ತೊಡಗಿಸಿಕೊಂಡಾಗ ಮಾತ್ರ ದೇಶದ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಯಾಗ್ತದೆ. ಇನ್ನು ಪಡುಬಿದ್ರೆ ಬೀಡಿನ ಅರಸರಾದ ರತ್ನಾಕರ್ ರಾಜ್ ಕಿನ್ಯಡ್ಕ ಬಲ್ಲಾಳರು ಮಾತನಾಡಿ, ಈ ಸಂಸ್ಥೆ ಇನ್ನಷ್ಟು ಮುಂದುವರಿಯಲಿ, ಪಡುಬಿದ್ರೆ ಊರಿನ ಹೆಸರನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಲಿ ಅಂತ ಶುಭ ಹಾರೈಸಿದ್ರು. ಮೊಗವೀರ ಕರಾವಳಿ ಯುವಜನ ಸಂಘದ ಕುಳು ಮಲ್ತಿನ ಸಂಸ್ಥೆ ಎಡ್ಡ ಆವಡು ಬಂಡದು ಇನಿ ಕಲ್ಪವೃಕ್ಷದ ಮಧ್ಯೋಡು ಮಲ್ತಿರ ಬಂಡ್ಬಿಡಕ್ಕೆ ಸಂತೋಷ ಪಡಪ್ಪೆ ದೇಗೊತ್ತುಂಡೆ ಈ ಸಂಸ್ಥೆ ನಲ್ಲ ಮಿತ್ತಿಗೆ ಎಡ್ಡ ಆವಡು ಎಂಗಲ ಪಡುವಿದ್ದ ಊರ್ದ ಪುದರನ್ನು ಎಡ್ಡಕೊಣೋಡು ಅಂಚನೆ ಎಂಗಲ ಮನೋಹರ್ ಶೆಟ್ರು ಅರಣ ಒಂದು ಸಂಸ್ಥೆ ನಿಮ್ಮಳು ಸ್ಥಾಪನೆ ಮಲ್ತದು ಇಡೀ ಕರ್ನಾಟಕಡು ಪಡುಬಿದ್ರಿ ಬಂಡ್ಬಿಡೋನ ವಿಷಯನು ಪುದರ ಕೊಣತಿದ್ದೀರಿ ಐಕ್ಯ ನಿಕಲ್ನ ಸಹಕಾರ ಇತ್ತಂಡು ಆ ಸಹಕಾರ ಎತ್ತಿನ ಮನೋಹರ್ ಶೆಟ್ರು ಕೊಣತೀರಿ ಕಾಡಿಪಟ್ನ ನಡಿಪಟ್ನ ಮೊಗವೀರ ಸಮಾಜದ ಸಹಕಾರೋಡು ಇನಿ ಪುದರ್ ಬೈದನು ಮನೋಹರ್ ಶೆಟ್ರು ಹೆಂಗೆ ದುಂಬೆ ಆತ್ಮೀಯರು ನಿಕಲ್ನ ಸಹಕಾರೋಡು ಇನ್ನು ಬೈದಂಡು ಇನ್ನು ಪಡುವಿದ್ರಿನ ಎಡ್ಡೆ ಮಲ್ತಿದ್ದಾರೆ. ಆ ಮನೋಹರ್ ಶೆಟ್ರು ಎಂಚ ಪಡುವಿದ್ರಿನ ಪುದರ ಕೊಣತಾರೆ ಅಂಚನೆ ನಿಕೊಲ್ಲ ಪುದರ ಕೊಣತದೆ. ಇನ್ನು ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಲಾಲಾಜಿ ಆರ್ ಮೆಂಡನ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ಸಂದರ್ಭ ಮಾತನಾಡಿದ ಅವರು, ಪಡುಬಿದ್ರೆಯ ಕರಾವಳಿ ಮೊಗವೀರ ಯುವ ಸಂಘಟನೆ ಕಬಡ್ಡಿ ಕ್ರೀಡೆಯನ್ನ ಆಯೋಜಿಸಿದ್ದು ಒಂದು ಉತ್ತಮ ಅವಕಾಶವನ್ನ ಯುವಕರಿಗೆ ಒದಗಿಸಿಕೊಟ್ಟಿದೆ. ಹಾಗಾಗಿ ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಶುಭ ಹಾರೈಸಿದ್ರು. ಜನಗಳ ಮನಸ್ಸು ನಮ್ಮ ಕೆಲಸ ಕಾರ್ಯ ಮಾಡ್ತಾರೆ ಅವೇ ಒಂದು ಆಸ್ತಿ. ಆ ರೀತಿ ಕಾರ್ಯಕರ್ತ ಕಾರ್ಯಾಲಯ ಕಾರ್ಯಕ್ರಮ ಕೋಶ ಒಂದು ಆರ್ಥಿಕ ಸ್ಥಿತಿಗತಿಗೆ ಪನ್ಪಿನಿ ಅವೇನು ಒಟ್ಟುಪಾಡನೇ ಈ ಕಾರ್ಯಕ್ರಮ ಮಲ್ಪರೆ ಹಾಪಿನಿ ಆಂಡ ಅವೇ ಪ್ರಧಾನ ಆಗ್ತದೆ ಬಂದು ಇನ್ನೊಂದು ನಮ್ಮ ಮನಸ್ಸು ಕೊರ್ದು ಈ ಸಂಘಟನೆ ಬುಲೆಪೋಡು ಆ ರೀತಿ ಈಗೆಲ್ಲ ಸಂಘಟನೆ ಯಶಸ್ವಿಯಾದ ಬರಡು. ಈ ಹಿನ್ನೆಲೆ ನಮ್ಮ ಏನು ಹಿರಿಯರ ನಗರೇನು ಗುರುತಿಸಾದ ಗಣ್ಯರೇನು ಸನ್ಮಾನಿಸಾಯ ನಮ್ಮ ಕರಾವಳಿ ಹಿಡಿದು ಮಲಮಲ್ಲ ತಂಡೇಲ್ ನಕಲು ಮಲಮಲ್ಲ ವಿದ್ಯಾಕಾಲದ ಜಡ್ಲ ಬುದ್ಧಿವಂತರಾದ ನಮ್ಮ ಸಮಾಜವು ನಮ್ಮನೆ ಕೋರ್ಟ್ ಕಟ್ಟಲೆ ನಮ್ಮನೆ ಪಂಚಾಯತಿಗೆ ಮಾಡ್ತದೆ ಎತ್ತೋ ಕೋರ್ಟ್ ರಾಪಿನ ಕೇಸು ಆ ಒಂದಿನೇ ನಮ್ಮ ಊರದ ಸಭೆಟ್ಟು ತೀರ್ಮಾನ ಮಾಡಿದ ಮಾದರಿ ಆಯ್ನ ಸಂಘಟನೆ. ಬಹುಶಃ ನಮ್ಮ ಮಲ್ತಿನ ಮಾದರಿ ಸಂಸ್ಥೆ ಇನಿ ಬ್ಯಾತ ಇತರ ಸಮುದಾಯದ ಮಾತ್ರ ಇನಿ ಅವನು ಅನುಕರಣೆ ಮಲ್ಪೇರು ಅಂಚಿನ ಒಂಜಿ ಹಿರಿತರ ಅಂಚಿನ ನಮ್ಮ ಕರಾವಳಿದ ಮೊಗವೀರ ಬಂಧುಲೇರು. ಬಳಿಕ ಇತರ ಪ್ರಮುಖ ಗಣ್ಯರು ಕೂಡ ಮಾತನಾಡಿ ಶುಭ ಹಾರೈಸಿದ್ರು. ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಗೆ ಮತ್ತೊಂದು ಪರ್ಯಾಯ ಪದ ಅಂತ ಇದ್ದರೆ ಅದು ಮೊಗವೀರ ಸಮಾಜ ಅನ್ನುವಂಥ ಮಾತನ್ನು ಕೂಡ ಕೇಳಿದ್ದೇನೆ. ಮತ್ತು ಹೆಮ್ಮೆ ಅಂತ ಹೇಳಿದರೆ ಎಲ್ಲಾದರೂ ಧರ್ಮಕ್ಕೊಂದಷ್ಟು ಚ್ಯುತಿ ಉಂಟಾದಾಗ ಎದೆಯನ್ನು ಕೊಟ್ಟಂತಹ ಧೈರ್ಯವಾಗಿ ನಿಂತಹ ಒಂದು ಸಮಾಜ ಅಂತ ಇದ್ದರೆ ಅದು ಮೊಗವೀರ ಜನಾಂಗ ಅಂತ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಬಡ್ಡಿ ಮನೋಹರ್ ಶೆಟ್ರು ನಿರ್ಗಳವಾದ ವಾದ್ಯರು ಅದು ಯೋಗದೊಟ್ಟಿಗೂ ವ್ಯಾಯಾಮದೊಟ್ಟಿಗೂ ನಂಗೆ ಶಾರೀರಿಕವಾದ ಮಾನಸಿಕ ಪೂರ ನಂಗೆ ಈನ ಬೋರ್ಡ್ ಅವು ತಿಕ್ಕೊಂಡು ಬಂದದ್ದು ಅವು ಖಂಡಿತ ಕಬಡ್ಡಿ ನಮ್ಮ ದೇಶದ ಕ್ರೀಡೆ ಇನ್ನು ಬೇರೆ ಬೇರೆ ಕ್ರಿಕೆಟ್ ಬಗ್ಗೆ ಲಾಲಜಿ ಮಣ್ಣೆಲ್ಲ ಬಂಡ್ಯಾರು. ಈ ನಮ್ಮ ದೇಶದ ಕ್ರೀಡೆ ಇನ್ನು ನಮ್ಮ 130 ಕೋಟಿ ಜನರಲ್ಲ ಮಿಸ್ ವರ್ಲ್ಡ್ ಇರೋದು ಅಂಡರ್ ವರ್ಲ್ಡ್ ಮುಟ್ಟ ಇಂಡಿಯಾದಾಗಲ್ಲ ಅಂಡ್ ಕ್ರೀಡೆ ನಮ್ಮ ದಾಯಿಗೆ ಪದಕ್ಕೆ ಕನ್ಪೂಜ ಒಂದಕ್ಕೆ ನಮ್ಮ ಇನ್ನು ನಮ್ಮ ಅವಲೋಕನ ಮಲ್ಬೋದು ರೇಮಂಡಿ ಕಬಡ್ಡಿ ಒಲಿಂಪಿಕ್ ಸೇರಿದ
ಮೊಗವೀರಿನ ಶಕ್ತಿ ಸಾಮರ್ಥ್ಯಗೂ ಕುಡಂಜಿ ಐಕ್ ಬೆಲೆ ಕಟ್ಟರ ಸಾಧ್ಯನೇ ಇಜ್ಜಿ ಅಗಲ ಜೀವನಲ ಕ್ರೀಡಾ ಸ್ಫೂರ್ತಿಡೆ ಅಗಲು ಜೀವನ ಮಲ್ಪುನು ಇದು ಮಲ್ದಿನ ಕ್ರೀಡೆಲ ಅತ್ಯಂತ ಯಶಸ್ವಿ ಆವಡು ಈ ಕಬಡ್ಡಿ ಇದು ಭಾರಿ ಪೊರ್ಲುದ ದೇಹಗುಲ ಕೊರ್ಪಿನಂಚಿನ ಒಂಜಿ ವ್ಯಾಯಾಮದೊಟ್ಟುಗು ಬುದ್ಧಿ ಜ್ಞಾನ ಶಕ್ತಿದ ಒಂಜಿ ಕ್ರೀಡೆ ಈ ಕ್ರೀಡೆ ದೇಶ ವಿದೇಶಡು ಇದು ಏತ್ ಜನಮನ್ನಣೆ ಆವೊಂದುಂಡು ಐತೊಟ್ಟುಗು ಇದು ಪಡುದ್ರಿದ ಜವಣೇರು ಮಲ್ಪಿನ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿ ಆವಡು. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ, ರಾಜಕೀಯ ಸಾಧಕರಿಗೆ ಹಾಗೂ ರಾಷ್ಟ್ರಮಟ್ಟದ ಕಬಡ್ಡಿಗೆ ಆಯ್ಕೆಯಾದ ಸಾಗರ ವಿದ್ಯಾಮಂದಿರದ ಬಾಲಕಿಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಬಳಿಕ ಕಾಡಿಪಟ್ನ ನಡಿಪಟ್ನ ಫ್ರೆಂಡ್ಸ್ ಆಶ್ರಯದಲ್ಲಿ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ವೇಳೆ ನೆರೆದಿದ್ದವರು ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಾಡುವ ಮೂಲಕ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಬಳ್ಳಾರಿ ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ, ಮಾಜಿ ಶಾಸಕ ಪ್ರಮೋದ್ ಮಧ್ವರಾಜ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಶಿಕಾಂತ್ ಪಡುಬಿದ್ರೆ, ಉಡುಪಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ನೀತಾ ಗುರುರಾಜ್, ಪಡುಬಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದಮಯಂತಿ ಅಮೀನ್, ಸಾಯಿರಾಧ ಗ್ರೂಪ್ಸ್ನ ಚೇರ್ಮನ್ ಮನೋಹರ್ ಶೆಟ್ಟಿ, ಉದ್ಯಮಿ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್, ಪಡುಬಿದ್ರೆ ಬಂಟರ ಸಂಘದ ಅಧ್ಯಕ್ಷರಾದ ಡಾ ದೇವಿಪ್ರಸಾದ್ ಶೆಟ್ಟಿ, ಕಾಪು ಬಿಜೆಪಿ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಪಾದಬೆಟ್ಟು, ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ನವೀನ್ ಚಂದ್ರ ಜೇಶೆಟ್ಟಿ, ಪಡುಬಿದ್ರೆ ಕಾಡಿಪಟ್ನ ಮುಖವೀರ ಸಭಾದ ಅಧ್ಯಕ್ಷರಾದ ಲೀಲಾಧರ್ ಸಾಲ್ಯಾನ್, ಸುಕುಮಾರ್ ಶ್ರೀಯಾನ್, ಕರಾವಳಿ ಮುಖವೀರ ಯುವ ಸಂಘಟನೆಯ ಅಧ್ಯಕ್ಷರಾದ ವಿಜೇತ್ ಸಾಲ್ಯಾನ್, ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಉಭಯ ಜಿಲ್ಲೆಗಳ ಕಬಡ್ಡಿ ಪಂದ್ಯಾಟ ನಡೆಯಿತು. ಅಂಕವನ್ನು ಗಳಿಸಿಕೊಳ್ಳಬೇಕಾದ ಒತ್ತಡದಲ್ಲಿ ದಾಳಿಗಾರರಿದ್ದಾರೆ. ಪ್ರಸ್ತುತ ಈ ದಾಳಿಯಲ್ಲಿ ಅವರನ್ನು ಬಂಧಿಸಲಾಗಿದೆ. ಪ್ರದೀಪ 5-3 ಸ್ಪರ್ಧೆ ಇದೆ. ಆಹಾ, ಗಡಬದ ಆನಂದ ಅದ್ಭುತವಾದ ಟಕ್ಕಲ್ನೊಂದಿಗೆ ಅದ್ಭುತವಾದ ದಾಳಿಯ ಸಂಘಟನೆಯ ಒಟ್ಟು 21 ತಂಡಗಳು ಭಾಗವಹಿಸಿದ್ದು, ಪ್ರಥಮ ಬಹುಮಾನವನ್ನ ಉಚ್ಚಿಲದ ಮಹಾಲಕ್ಷ್ಮಿ ತಂಡ ತನ್ನದಾಗಿಸಿಕೊಂಡಿದೆ. ಇನ್ನು ದ್ವಿತೀಯ ಬಹುಮಾನವನ್ನ ಆಪತ್ ಬಾಂಧವ 7 ರಾಕರ್ಸ್ ತಂಡ ಬಾಚಿಕೊಂಡಿದೆ. ತೃತೀಯ ಬಹುಮಾನವನ್ನ ತತ್ವಮಸಿ ಬಗಂಬಿಲಾ ಪಡೆದುಕೊಂಡರೆ, ಚತುರ್ಥ ಸ್ಥಾನವನ್ನ ಭದ್ರಾ ಚಾಲೆಂಜರ್ಸ್ ತಂಡ ತನ್ನದಾಗಿಸಿಕೊಂಡಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ 24/7 ಪಡುಬಿದ್ರೆ.